ಮಾನ್ಯ ಪತ್ರಕರ್ತರಿಗೆ ಎಲ್ಲ ರೀತಿಯ ಅಭಿನಂದನೆಗಳು ಸಲ್ಲಿಸುತ್ತಾ, ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಕಳೆದ 31 ವರ್ಷಗಳಿಂದ ಕರ್ನಾಟಕದಾದ್ಯಂತ ಕಾರ್ಯಾಚರಣೆಯಲ್ಲಿದ್ದೇವೆ. ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಚಾಲ್ತಿಗೆ ತರುವಂಥ ಒಂದು ಕಾರ್ಯಕ್ರಮವನ್ನು, ಹಲವಾರು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಇದೀಗ ಮದುವೆಯಲ್ಲಿ ಮಾದರಿ ಮದುವೆ ಎಂಬ ಒಂದು ಪ್ರತ್ಯೇಕವಾದ ಒಂದು ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ತಾವುಗಳೆಲ್ಲರಿಗೂ ತಿಳಿದ ಹಾಗೆ ಮದುವೆ ಎಂಬುದು ದುಂದು ವೆಚ್ಚ, ಮದುವೆ ಆದ ಮೇಲೆ ಸಾಲದಲ್ಲಿ ಸಿಲುಕಿ ಎಷ್ಟೋ ಮಂದಿ ಕಷ್ಟದಲ್ಲಿ ಸಿಲುಕುವಂಥ ಒಂದು ವ್ಯವಸ್ಥೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅಂತಹ ಒಂದು ಅನಾಚಾರಗಳನ್ನು, ಅಧಾರ್ಮಿಕತೆಗಳನ್ನು ಮದುವೆ ಸಮಾರಂಭಗಳಲ್ಲಿ ಪೂರ್ಣವಾಗಿ ಧಾರ್ಮಿಕತೆಯ ಆ ಒಂದು ಚೌಕಟ್ಟಿನೊಳಗಡೆ ಮಾತ್ರ ಮದುವೆಯನ್ನು ಮಾಡಬೇಕೆಂಬ ಸದುದ್ದೇಶದಿಂದ ಮಾದರಿ ಮದುವೆ ಎಂಬ ಅಭಿಯಾನವನ್ನು 4 ತಿಂಗಳಿಂದ ನಾವು ನಡೆಸ್ತಾ ಬಂದಿರ್ತೀವಿ. ಇದೀಗ ಅದರ ಆ ಅಭಿಯಾನದ ಸಮಾರೋಪ ಸಮ್ಮೇಳನವು ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ಮೇ 2ರಂದು ಶನಿವಾರ ಸಂಜೆ 4 ಗಂಟೆಯಿಂದ ಪ್ರಾರಂಭಗೊಂಡು 10 ಗಂಟೆವರೆಗೆ ಒಂದು ಬೃಹತ್ತಾದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಕಾರ್ಯಕ್ರಮದ ಪ್ರಚಾರವನ್ನು ತಮ್ಮ ಮೂಲಕ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮದುವೆ ಎಂಬ ಪವಿತ್ರ ಕಾರ್ಯವು ಇಂದು ಹಲವು ಅನಾಚಾರಗಳು, ಅಧಾರ್ಮಿಕತೆ ಮತ್ತು ದುಂದುವೆಚ್ಚಗಳಿಂದಾಗಿ ತನ್ನ ಪಾವಿತ್ರ್ಯವನ್ನು ಕಳೆದುಕೊಳ್ಳುತ್ತಿದ್ದು ಆರ್ಥಿಕವಾಗಿ ಅತ್ಯಂತ ಭಾರವಾಗಿ ಮಾರ್ಪಟ್ಟಿದೆ. ಸಾಲದ ಅಡಕತ್ತಿಯಲ್ಲಿ ಸಿಲುಕಬೇಕಾದ, ಇಲ್ಲವೇ ಮದುವೆಯಾಗುವುದಕ್ಕೆ ಹಿಂಜರಿಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ವಿರುದ್ಧ ಜನಜಾಗೃತಿ ಮೂಡಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘವು ಮಾದರಿ ಮದುವೆ ಅಭಿಯಾನವನ್ನು ನಡೆಸಿಕೊಂಡು ಬಂದಿದ್ದು ಮೇ 2ರಂದು ಸಮಾರೋಪಗೊಳ್ಳಲಿದೆ. ಮೇ 2 ಶನಿವಾರದಂದು ಪುತ್ತೂರು ಕಿಲ್ಲೆ ಮೈದಾನದಲ್ಲಿ ಸಮಾರೋಪ ಸಮ್ಮೇಳನ ಹಾಗೂ ಜನಜಾಗೃತಿ ಜಾಥಾ ನಡೆಯಲಿದೆ. ಸಂಜೆ 4 ಗಂಟೆಗೆ ದರ್ಬೆಯಿಂದ ಕಿಲ್ಲೆ ಮೈದಾನಕ್ಕೆ ಕಾಲ್ನಡಿಗೆ ಜಾಥಾ ನಡೆಯಲಿದ್ದು ಸಂಜೆ 5:30ಕ್ಕೆ ಪುರತು ಸಾದಾತ್ ವೇದಿಕೆಯಲ್ಲಿ ಸಮ್ಮೇಳನ ನಡೆಯಲಿದೆ. ಮದುವೆಗಳನ್ನು ಅನಾಚಾರ ಮುಕ್ತಗೊಳಿಸಲು ಮತ್ತು ಆರ್ಥಿಕ ಭಾರವನ್ನು ಹಗುರಗೊಳಿಸಲು ಎಂಬ ಧ್ಯೇಯವಾಕ್ಯದೊಂದಿಗೆ SOS ಸಂಘಟನೆಯು ಕಳೆದ 4 ತಿಂಗಳಿಂದ ಮಾದರಿ ಮದುವೆ ಅಭಿಯಾನ ನಡೆಸಿಕೊಂಡು ಬಂದಿದೆ. ಈ ಅವಧಿಯಲ್ಲಿ ಜಮಾತ್ ನಾಯಕರು, ಧರ್ಮಗುರುಗಳು, ಯುವಕರು ಮತ್ತು ಯುವತಿಯರು, ಹೆತ್ತವರು ಸೇರಿದಂತೆ ಸಮಾಜದ ವಿವಿಧ ಸ್ತರಗಳಲ್ಲಿರುವ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ. ಪ್ರತಿ ಮೊಹಲ್ಲಾದಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳ ಪ್ರಮುಖರನ್ನು ಒಳಗೊಂಡ ಕ್ರಿಯಾ ಸಮಿತಿಯನ್ನು ರೂಪಿಸುವಂತೆ ನಿರ್ದೇಶಿಸಲಾಗಿದೆ. ಮೇ 2ರಂದು ಸಮ್ಮೇಳನದೊಂದಿಗೆ ಅಭಿಯಾನವು ಬೃಹತ್ ಆಂದೋಲನವಾಗಿ ಮಾರ್ಪಡಲಿದೆ. ಜಾಗತಿಕ ಇಸ್ಲಾಂ ವೇದಿಕೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲಮಾ AP ಅಬೂಬಕರ್ ಮುಸ್ಲಿಯಾರ್ ಸಮ್ಮೇಳನದಲ್ಲಿ ಸಮಾರೋಪ ಭಾಷಣ ಮಾಡಲಿದ್ದಾರೆ. ಸುನ್ನಿ ಜಮಿಯತುಲ್ ಉಲಮಾ ಕರ್ನಾಟಕ ರಾಜ್ಯಾಧ್ಯಕ್ಷ ಝೈನುಲ್ ಉಲಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಉದ್ಘಾಟಿಸಲಿದ್ದು, ಖ್ಯಾತ ವಾಗ್ಮಿ, ಸಮಸ್ತ ಉಲಮಾ ಒಕ್ಕೂಟದ ಕಾರ್ಯದರ್ಶಿ ಪೇರೋಡ್ ಅಬ್ದುರ್ರಹಮಾನ್ ಸಖಾಫಿ ದಿಕ್ಸೂಚಿ ಭಾಷಣ ಮಾಡುವರು. ವಿಧಾನಸಭಾ ಸ್ಪೀಕರ್ ಡಾಕ್ಟರ್ UT ಖಾದರ್, ಸ್ಥಳೀಯ ಶಾಸಕ ಅಶೋಕ್ ಕುಮಾರ್ ರೈ ಮುಖ್ಯ ಅತಿಥಿಗಳಾಗಿರುವರು. ಸುನ್ನಿ ಜಮಿಯತುಲ್ ಉಲಮಾ ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್, SSF, SJM, SMA, KCF ಸಂಘಟನೆಗಳ ನಾಯಕರುಗಳು ಸೇರಿದಂತೆ ಹಲವಾರು ಉನ್ನತ ಧಾರ್ಮಿಕ, ಸಾಮಾಜಿಕ ನಾಯಕರು ಭಾಗವಹಿಸುವರು. ಇದೇ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ಪದವಿಗೆ ಭಾಜನರಾದ ಪದ್ಮಶ್ರೀ ಪುರಸ್ಕೃತ ಅಕ್ಷರ ಸಂತ ಡಾಕ್ಟರ್ ಅರೇಕಳ ಹಾಜಬ್ಬ ಅವರನ್ನು ಸನ್ಮಾನಿಸಲಾಗುವುದು. ಈ ಒಂದು ಈ ಥರ ಕಾರ್ಯಕ್ರಮಗಳು ಈ ಬರುವ ಮೇ 2ರಂದು ನಡೆಯಲಿದೆ. ಇದರ ಪ್ರಚಾರವನ್ನು ತಾವುಗಳು ಸಾಧ್ಯವಾದಷ್ಟು ರೀತಿಯಲ್ಲಿ ಪ್ರಚಾರಪಡಿಸಿ ನಮ್ಮೊಂದಿಗೆ ಕೈ ಜೋಡಿಸಬೇಕು ಎಂದು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳಿಕೊಳ್ತಾರೆ. ಹೌದು, ಈ ಕಾರ್ಯಕ್ರಮ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ 20,000 ಕಾರ್ಯಕರ್ತರು SOS ಇದೆ. ಎಲ್ಲ ಕಾರ್ಯಕರ್ತರು ಪ್ರತಿನಿಧಿಸುವ 800ರಷ್ಟು ಯೂನಿಟ್ಗಳಲ್ಲಿ, ಮೊಹಲ್ಲಾಗಳಲ್ಲಿ ಒಂದು ಕಾರ್ಯಕ್ರಮದ ಯುವಕರಿಗೆ ಬೇರೆ, ಯುವತಿಯರಿಗೆ ಬೇರೆ, ಪೋಷಕರಿಗೆ ಬೇರೆ, ಮೊಹಲ್ಲಾ ನಿವಾಸಿಗಳಿಗೆ ಬೇರೆ, ಧರ್ಮಗುರುಗಳಿಗೆ ಬೇರೆ, ಈ ರೀತಿಯಲ್ಲಿ ಹಲವಾರು ಕ್ಯಾಟಗರಿಯಲ್ಲಿ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಡೆಸಲಾಗಿದೆ. ಸ್ಪಂದನೆ ಸರ್, ಈಗ 4 ತಿಂಗಳಿಂದ ಕೆಲಸ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಏನು ಸ್ಪಂದನೆ ಇದೆ ಅಂತ? ಸ್ಪಂದನೆ ಹಲವಾರು ಸ್ಪಂದನೆ. ಮಾದರಿ ಮದುವೆ ಸರಳ ಮದುವೆ. ಹೌದು ಹೌದು, ವೆಚ್ಚ ಹೆಚ್ಚು ಜಾಸ್ತಿ ಮಾಡಬಾರ್ದು, ಸರಳ ಮದುವೆ. ಹೌದು, ಇಲ್ಲದ್ರೆ ಅಂಥದ್ದು ಈಗಾಗಲೇ 4 ತಿಂಗಳಿಂದ ನಮ್ಮ ಅನುಭವದಲ್ಲಿ ಹಲವಾರು ಇದೆ. ಈ ಒಂದು ಅವೇರ್ನೆಸ್ ಕಾರ್ಯ ಆ್ಯಕ್ಚುಲಿ ಇದು ಯಾರು ಇದರ ಮುಂದೆ ನಿಂತ್ಕೊಂಡು ಈ ಒಂದು ಅಭಿಯಾನ ನಡೆಸುವುದು ಎಲ್ಲರ ಮನಸ್ಸಲ್ಲಿ ಒಂದಿದೆ. ಅದು ಬರೀ ಮುಸಲ್ಮಾನರಿಂದ ಮಾತ್ರ ಅಲ್ಲ. ನಾವು ಕಳೆದ 4 ತಿಂಗಳು ಮುಂಚೆ ಮಡಿಕೇರಿಯಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭವಾದ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಇದರ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಅಲ್ಲಿ ನಮಗೆ ಕೇಳಿದಂಥ ಒಂದು ವ್ಯವಸ್ಥೆ ಅಂದರೆ
ನೋಡಿ ಸರ್, ನಿಮ್ಮಲ್ಲಿ ಮಾತಾಡಿದರೆ ಯಾವುದೇ ಸಂಘಟನೆ ಮುಂದೆ ನಿಂತು ಬಂದು ಇದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಬಗ್ಗೆ ಎಲ್ಲ ಜನರು ಸಂಕಷ್ಟದಲ್ಲಿದ್ದಾರೆ. ಮದುವೆ ಎಂಬುದು ದುಂದು ಮಾಡಿ ಮದುವೆ ಮಾಡಿ ಲಾಸ್ಟ್ ಸಾಲದಲ್ಲಿ ಸಿಲುಕಿ ಸಮಸ್ಯೆಗೊಳಗಾದ ವ್ಯವಸ್ಥೆ ಇದೆ. ಅದರಲ್ಲಿ ನಮ್ಮನ್ನು ಪ್ರತಿನಿಧಿಸಿ ಮಾತನಾಡೋರು ಯಾರೂ ಇಲ್ಲ. ಈ ರೀತಿಯಲ್ಲಿ ಎಲ್ಲರಿಗೂ ಬೇಕಂತ ನಮ್ಮ ಅದರ ಕಮೆಂಟ್ಗಳು ನೋಡಿದರೆ ತಮಗೆ ಗೊತ್ತಾಗ್ಬೋದು. ಬಹುಶಃ ಎಷ್ಟೋ ಜನ ಸಪೋರ್ಟ್ ಮಾಡಿದ್ದಾರೆ. ಈಗ 4 ತಿಂಗಳಿಂದ ನಮ್ಮ ಮೊಹಲ್ಲಾಗಳಲ್ಲಿ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮ ನಡೆದ ಮೇಲೆ ಎಷ್ಟೋ ಜನರು ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿ ಮದುವೆ ಮಾಡಿದ ಅನುಭವಗಳು ನಮಗಿದೆ. ಈಗ ರೀಸೆಂಟಾಗಿ ಇದೆ ಬೆಳ್ತಂಗಡಿ ಏರಿಯಾದಲ್ಲಿ ಹೈಫಾ ಎಂಬ ಒಂದು ಹೆಣ್ಣು ಮಗಳ ಸೋಷಿಯಲ್ ಮೀಡಿಯಾದಲ್ಲಿ ಬಹುಶಃ ಓದಿರ್ಬೋದು. ಈ ಒಂದು ಮಾದರಿ ಮದುವೆ ಅಭಿಯಾನದಲ್ಲಿ ಪಾಲ್ಗೊಂಡು ಅಲ್ಲಿ ತರಬೇತಿ ಪಡೆದಂಥ ಹೆಣ್ಣು ಮಗಳು ಅವಳು ಸ್ವತಃವಾಗಿ ನಿರ್ಧಾರ ಮಾಡಿ ನನ್ನ ಮದುವೆ ಈ ಮಾದರಿ ಮದುವೆ ರೀತಿಯಲ್ಲಿ ಇರಬಹುದು ಎಂದು ಪೋಷಕರೊಂದಿಗೆ ಬೇಡಿಕೊಂಡು ಎಲ್ಲರೊಂದಿಗೆ ಸೇರಿ ಸರಳವಾಗಿ ವಿವಾಹ ಮಾಡಿದಂಥ ಒಂದು ಅನುಭವ ಇತ್ತೀಚೆಗೆ ನಮ್ಮ ಇದೇ ಪ್ರದೇಶದಲ್ಲಿ ನಮಗೆ ಅನುಭವ ಆಗಿದೆ. ಈ ಥರ ಹಲವಾರು ವ್ಯವಸ್ಥೆಗಳು ನಡೀತಾ ಇದೆ. ಈಗ ನೋಡಿ, ಹೌದು, ಈಗ ಅದು ತನ್ನಿಂದಾನೆ ನಿಮ್ಮ ಇದು ಬೇರೆ ವಾದಗಳಿರ್ಬೋದು ಇನ್ನೊಂದಿರ್ಬೋದು ಕಡಿಮೆ ಆಗಿದೆ. ಈಗ ವಿಚಿತ್ರ ಎಲ್ಲೋ ಬರುವುದು ಕೇರಳದಿಂದ. ಹೌದು, ಈ ಡೌರಿ ಬಂದದ್ದು ಕೇರಳದಿಂದ, ಚಿನ್ನದ ಡಿಮಾಂಡ್ಗಳು ಬಂದದ್ದು ಕೇರಳದಿಂದ. ಈಗ ಎಂತೆಂಥ ವೇಷ ಹಾಕುವುದು, ಹೋಮುದು ಸೌಹಾರ್ದತೆಗೆ ಇದು ಸಮಸ್ಯೆ ಇರುವುದು ಅಂತ. ಈಗ ಅದರ ಬಗ್ಗೆ ಖರ್ಚುಗಳು ಆರ್ಥಿಕ ಸ್ಥಿತಿಗಿಂತಲೂ ಅದು ಹೆಚ್ಚು ಅಪಾಯಕಾರಿಯಾಗಿದೆ. ಈಗ ಡೌರಿ ತಾವು ಹೇಳಿದ್ದೀವಲ್ಲ, ನಾವು ಎಸ್ ಎಸ್ ಎಫ್ ಅಂದರೆ 12 ವರ್ಷದಿಂದ 35 ವರ್ಷದವರೆಗೆ SSFನ ಪ್ರಾಯ, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಯುವಕರದ್ದು ಪ್ರಾಯ. ಆ ಒಂದು 10-15 ವರ್ಷಗಳ ಹಿಂದೆ ಈ ಡೌರಿ ವಿರುದ್ಧ ನಾವೊಂದು ಅಭಿಯಾನವನ್ನು ಮಾಡಲಾಗಿತ್ತು. SSF ಯುವಕರು ಡೌರಿ ಮುಕ್ತವಾಗಿ ವಿವಾಹ ಮಾಡಬೇಕು ಎಂದು. ಆ ಆಂದೋಲನದಿಂದ ಅದರ ಅನುಭವ ಈಗ ಆಗ್ತಾಯಿದೆ. ಈಗ ಅಂಥ ಒಂದು ವ್ಯವಸ್ಥೆನೇ ಇಲ್ಲ. ಡೌರಿ ಎಂಬುದು ಈಗ ಇಲ್ಲವೇ ಇಲ್ಲ. ಅದು ಆ ಒಂದು ಅಭಿಯಾನದಿಂದ ಈಗ ಏನಾಗಿದೆ, ಸಾರ್ಥಕವಾಗಿದೆ. ಈಗ ನಾವು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು SYS ಪ್ರಾಯ 35ರಿಂದ 48-50 ಒಳಗಡೆ. ಆಗ ಈ ಪ್ರಾಯದಲ್ಲಿರುವವರಿಗೆ ಅವನ ಮಗಳು ಮದುವೆಗೆ ಪ್ರಾಯ ಆಗಿರ್ಬೋದು, ಇಲ್ಲ ಅವನ ಮಗ ಮದುವೆ ಹೆಣ್ಣು ನೋಡುವಂಥ ಪ್ರಾಯದಲ್ಲಿ ಇರ್ಬೋದು. ಇಂಥವರಲ್ಲಿ ಈ ಒಂದು ಅಭಿಯಾನ ಮೂಡಿಸಿದರೆ ಸ್ವತಃ ಅವರ ಮನೆಯಲ್ಲಿ ಈ ಒಂದು ಅಭಿಯಾನ ಚಾಲ್ತಿಗೆ ತಂದರೆ ಸಾರ್ವಜನಿಕರಿಗೆ ಒಂದು ನೋಡುವಂಥ ಒಂದು ಮಾರ್ಗದರ್ಶಿಯಾಗಿ ಈ ಒಂದು ಕಾರ್ಯಕ್ರಮ ಆಗಬಹುದು ಎಂಬ ಆ ಒಂದು ನಿಟ್ಟಿನಲ್ಲಿ SYS ಈ ಅಭಿಯಾನವನ್ನು ಹಮ್ಮಿಕೊಂಡಿತು. ಸ್ವತಃ ಮಕ್ಕಳ ಮದುವೆ ಮಾಡುವಂಥ ಪ್ರಾಯದಲ್ಲಿರೋರು ಯಾರು, SYSನ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ತಾವು ಹೇಳಿದ ಹಾಗೆ ಹಲವಾರು ವೇಷ ವಿಧಾನಗಳನ್ನ ಹಾಕಿಕೊಂಡು ಯಾರಿಗೆ ತೊಂದರೆ ಆಗುವ ರೀತಿಯಲ್ಲಿ, ಇನ್ನೊಬ್ಬರಿಗೆ ನೋವುಂಟಾಗುವ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬಾರದು ಎಂಬ ಆ ಒಂದು ಉದ್ದೇಶದಿಂದಲೇ ಈ ಒಂದು ಅಭಿಯಾನ ನಾವೀಗ ಹಮ್ಮಿಕೊಳ್ಳಲಾಗಿದೆ. ಬರ್ಬೋದು, ರಿಸಲ್ಟ್ ಯಾವತ್ತೂ ಆಗ್ತಿರಲ್ಲ, ಸ್ವಲ್ಪ ಲೇಟಾಗಿ ರಿಸಲ್ಟ್ ಬರ್ಬೋದು. ಈಗಲೇ ಅಲ್ಹಮ್ದುಲಿಲ್ಲಾಹ್ ಸ್ಪಂದನೆ ಆಗಿದೆ. ಎಲ್ಲ ಮೊಹಲ್ಲಾಗಳಲ್ಲಿ ಈ ಒಂದು ಅಭಿಯಾನದ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಈಗ ಮೊಹಲ್ಲಾಗಳಲ್ಲಿ ನಮಗೆ ಮೊಹಲ್ಲಾ ಒಂದು ಮಸೀದಿ ಮೊಹಲ್ಲಾ ಆಡಳಿತ ಸಮಿತಿ ಇದೆ. ಅವರೆಲ್ಲರೂ ಸೇರಿ ಈ ಒಂದು ಅಭಿಯಾನದೊಂದಿಗೆ ಕೈ ಜೋಡಿಸಿ ಪ್ರತಿ ಮೊಹಲ್ಲಾಗಳಲ್ಲಿ ದುಂದು ವೆಚ್ಚ ಮದುವೆ ಮತ್ತು ಈ ರೀತಿ ಅನಾಚಾರ ಮದುವೆ ಎಲ್ಲಾದರೂ ಕಂಡು ಬಂದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸಹ ಮೊಹಲ್ಲಾ ಸಮಿತಿಯವರು ತೀರ್ಮಾನದಲ್ಲಿದ್ದಾರೆ. ಕಾನೂನು ಕ್ರಮ ಅಂದರೆ ಸಮಿತಿಯಿಂದ ಮಾಡೋದು, ಮಸೀದಿ ಸಮಿತಿಯಿಂದ. ಬಹುಶಃ ಇನ್ನು ಯಾವುದೇ ಅನ್ಯ ಧರ್ಮೀಯರಿಗೆ ಯಾವುದಾದ್ರೂ ತೊಂದರೆ ಕೊಡುವ ರೀತಿಯಲ್ಲಿ ಮಾಡಿದರೆ ಆ ರೀತಿ ಕಾನೂನು ಈಗ ಇತ್ತೀಚೆಗೆ ನಾವು ನೋಡಿರ್ಬೋದು. ಬಹುಶಃ ಇಟಾಚಿಯಲ್ಲಿ ಹುಡುಗ ಬರೋದು, ಮತ್ತೆ ಮುಖಕ್ಕೆ ಮಸಿ ಬಡಿದುಕೊಂಡು ಬರೋದು ಎಲ್ಲ ಅದರ ಬಗ್ಗೆ ಕೇರಳದಿಂದ ಬಂದದ್ದು. ಹೌದೌದು, ಇಲ್ಲಿ ಸ್ಟಾರ್ಟ್ ಯಾವಾಗಲಿಲ್ಲ. ಈಗ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಗೆಲ್ಲ ನಿಯರ್ ಅಲ್ವಾ ಬಾರ್ಡರ್ ಎಲ್ಲ ಬರುದು. ಅದು ಇನ್ನೊಂದು ಏನೋ ವಿಭಿನ್ನ ಮಾಡ್ಲಿಕ್ಕೆ ಹೋಗುದು ಪ್ರಚಾರದ ದೃಷ್ಟಿಯಿಂದ ಅದಾಗಿರುವಂಥದ್ದು. ಡೌರಿ ಅನ್ನುವಂಥದ್ದು ನಿಮ್ಮ ಸಮಾಜದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಮಾಜದಲ್ಲಿ ಆಗೊಂದು ಕಾಲ ಇತ್ತು. ಯುವತಿಯರು ಮದುವೆ ಆಗೋ ಪ್ರಾಯ ಕಳೆದು 30-35 ವರ್ಷ ಹುಡುಗ ಸಿಗ ಡೌರಿ ಸಮಸ್ಯೆಯಿಂದ ಮದುವೆ ಆಗದೆ ಮನೆಯಲ್ಲಿ ಬಾಕಿ ಆಗ್ತದೆ. ಈಗ ಏನಾಗಿದೆ ಅಂದರೆ ಹುಡುಗ ಮದುವೆ ಆಗಲು ಕಷ್ಟ ಆಗ್ತಾಯಿದೆ. ಎಲ್ಲಿಂದ ಎಂಗೇಜ್ಮೆಂಟಿಂದ ಹಿಡಿದು ಐಫೋನಿಂದ ಸ್ಟಾರ್ಟ್ ಆಗುತ್ತೆ. ಎಂಗೇಜ್ ಆದಮೇಲೆ ಐಫೋನ್, ಅದ್ರ ಮೇಲೆ ಚಾಕ್ಲೇಟು, ಅದು ಇದು, ಆ ನೈಟು ಈ ನೈಟು ಅಂತ ಹೇಳ್ಬಿಟ್ಟು ಮದುವೆ ಎಂಬುದು ಒಂದು ವಾರದ ಅಷ್ಟು ದಿನಗಳು ಮದುವೆ. ಅದು ಖರ್ಚು ಪೂರ್ತಿ ಯಾರು ಮಾಡಬೇಕು, ಹುಡುಗ ಮಾಡಬೇಕು. ಅದರಿಂದ ಎಷ್ಟೋ ಯುವಕರಿಗೆ ಮದುವೆ ಮಾಡುವಂಥ ಒಂದು ಅವಸ್ಥೆನೇ ಇಲ್ಲ, ಆ ರೀತಿ ಆಗೋಗಿದೆ ಈ ಒಂದು ಆರ್ಥಿಕ ಭಾರದಿಂದ. ಇನ್ನು ಮದುವೆ ಮಾಡಿದರೆ ಮನೆಯವರು ಅಲ್ಲಿ ಬಟ್ಟೆ ಅಂಗಡಿಯಲ್ಲಿ ಸಾಲ, ಚಿನ್ನದ ಅಂಗಡಿಯಲ್ಲಿ ಸಾಲ, ಕೋಳಿ ಅಂಗಡಿಯಲ್ಲಿ ಸಾಲ, ಪೆಂಡಲ್ ಅವನಿಗೆ ಸಾಲ, ಈ ರೀತಿ ಏನೋ ಮಾಡೋಕ್ಕೆ ಹೋಗಿ ಏನೋ ಆಗುವಂಥ ಒಂದು
ವ್ಯವಸ್ಥೆಗಳಾಗ್ತಾ ಇದೆ. ಅದರ ವಿರುದ್ಧ ಜನಜಾಗೃತಿ ಮೂಡಿಸೋ ಕಾರ್ಯಕ್ರಮ ಇದು. ರಿಸಲ್ಟ್ ಬರೋ ಸಡನ್ಲಿ ಆಗಿ ಯಾವುದಕ್ಕೂ ಸ್ಪಂದನೆ ಆಗೋದಿಲ್ಲ, ಮೆಲ್ಲೆ ಮೆಲ್ಲೆ. ಅದು ನಿಜ. ಇವತ್ತಿನ ನಾಳೆಗೆ ಇಲ್ಲ, ಹೌದು. ನಿಧಾನಕ್ಕೆ ಆಗುತ್ತೆ. ಅದು ಬಹಳ ಒಳ್ಳೆಯ ಯೋಚನೆ ಮಾಡ್ತಾರೆ. ಆದರೆ ಇದಾದ್ಮೇಲೆ ನಾವು ಹಲವಾರು ಅಭಿಯಾನ ಈ ರೀತಿ, ಈಗ ಡ್ರಗ್ಸ್ ಯುವಕರ ಅವಸ್ಥೆ ಅಂದರೆ ಇನ್ನೊಮ್ಮೆ ಕೋವಿಡ್ ಬರಬೇಕು, ಕೋವಿಡ್ ಬಂದಾಗ ಬಹಳ ಸರಳ ಆಗಿದೆ. ಅದ ಎಲ್ಲ ಬ್ಯಾಂಗ್ಳೂರಿನಲ್ಲಿ ಎಲ್ಲ ಊರಿಗೆ ಓಡಿ ಬರ್ತಾರೆ. ಹೌದು, ಅನಿವಾರ್ಯ. ಹುಡುಗರಿಗೆ ಹುಡುಗಿಯೂ ಸಿಗ್ತದೆ, ಈಗ ಹುಡುಗರಿಗೆ ಹುಡುಗಿ ಸಿಗುವುದಿಲ್ಲ. ಕೊರೋನಾ ಒಂದು ವರ್ಷ ಬಂದ್ರೆ ಒಂದಿಷ್ಟು ಅಂತ ಸರಿ, ಒಳ್ಳೆ ಯೋಜನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.